betul. ಎಲ್ಲರಿಗೆ ನಮಸ್ಕಾರ. ಇವತ್ತು ಎಲ್ಲಿ ಹೋಗುದಂತ ಕಾಸರಗೋಡು ಹೋಗುದು. ಯಾಕೆ ಹೋಗುದಂತ ಸಿನಿಮಾ ನೋಡ್ಲಿಕ್ಕೆ ಹೋಗುದು, ಜೈಲರ್ ಮೂವಿ ನೋಡ್ಲಿಕ್ಕೆ ಹೋಗುದು. ನಾವು ಶಿವಣ್ಣ, ಲಾಲೇಟ ಮತ್ತೆ ಯಾರು ರಜನಿ ಸ್ಟೈಲ್ ನೋಡಿ ಬರುವ ಯಾವ ರೀತಿ ಅಂತ ಉಂಟಂತ. ಫಸ್ಟ್ ಟೈಮ್ ಕನ್ನಡದಲ್ಲಿ ಲಾಗ್ ಮಾಡುದು. ಸೀದಾ ಕಾಸರಗೋಡು ಹೋಗುವ. ಹುಕುಂ ಹೋಗುದ. ಖರ್ಚು ಯಾರ ಖರ್ಚು ಅಂತ ನನ್ನ ತಮ್ಮನ ಖರ್ಚು ಎಲ್ಲ ಹೋಗಿ ಬರುವ. ನಮ್ಮ ಓ ಥಿಯೇಟರ್ ಹೊರವರ ತುಳುಳ ಬರ್ಪುಡು, ಹೊರವರ ಕನ್ನಡ ಆಡ್ಬಿಡು. ಆ ರೀತಿ ನಮ್ಮ ಪಾಸರೊಂದು ಹೋಗ್ಬಿಡೇನಿ ದೂರ ಹೋಗ್ಬಿಣೆ ಮೆಹಬೂಬ್ ಕಾಸರಗೋಡು ಥಿಯೇಟರ್. ಸೀದಾ ನಮ್ಮ ಕಾಸರಗೋಡುಗು ಪೋಯಿ ಮೂವಿ ತೂದು ಬರ್ಕ ಆ ರೀತಿ ಉಂಡು ಬಂತು. ಏನೋ ಫ್ರೆಂಡ್ಸ್ನಾಗ್ಲು ಪೂರ ಮೂವಿ ತೂತೇರಿ ಪೋಯದ ಹುಕುಂ. ಎಲ್ಲ ತಮ್ಮನ ಖರ್ಚು ಫುಡ್ಡು ಎಲ್ಲ. ಬಸ್ಸು ಬಂತು, ಕೈ ಹಿಡಿದು ಬಸ್ಸಲ್ಲಿ ಹೋಗುವ ನಾವು ಈಗ. ಜೈಲರ್ ಮೂವಿ ನೋಡು ಒಂದು ಕುತೂಹಲ ಇವನ ಮುಖದಲ್ಲಿ ಕಾಣ್ತದೆ. ಎಕ್ಸಾಮ್ ಪಾಸ್ ಆದರೆ ಸಹ ಎಷ್ಟು ಖುಷಿ ಇರುವುದಿಲ್ಲ. ಜೈಲರ್ ಮೂವಿ ನೋಡ್ಲಿಕ್ಕೆ ಎಂದು ಖುಷಿ ಉಂಟು ಇವನ ಮುಖದಲ್ಲಿ. ನಾವು 1:30 ಶೋಗೆ ಹೋಗೋದು. 1:30 ಶೋ ಹೋಗಿ ಮೂವಿ ನೋಡಿ ಬರೋದು. ಅದಾ ಸ್ವಲ್ಪ ಸ್ವಲ್ಪ ತುಳು ಸಹ ಮಿಕ್ಸ್ ಆಗ್ಬೋದು. ಅವನ ಮುಖದಲ್ಲಿ ಒಂದು ನಗು ನೋಡಿ, ನಗು ಒಂದು ಬಸ್ಸು ಬಂತು. ನಮ್ಮ ಮಲಬಾರ್, ಕೇರಳ ಮಲಬಾರ್ ಇದರಲ್ಲಿ ಹೋಗುದು. ಒಂದು 3 ಗಂಟೆ ಜರ್ನಿ ಉಂಟು. ತಮ್ಮ ಇದ್ದಾನಲ್ಲ ಇವನು ಜೈಲರ್ ಮೂವಿ ನೋಡಲಿಕ್ಕೆ ಅರ್ಜೆಂಟ್ ಮಾಡ್ತಾನೆ. ಶೋ ಶುರು ಆಗೋದು 1:30ಗೆ ಶುರು ಮಾಡೋದು. ಅರ್ಜೆಂಟ್ ಮಾಡ್ತಿದ್ದಾನೆ. ಥಿಯೇಟ್ರ್ ಬಂತು, ಮ್ಯಾಬು ಥಿಯೇಟ್ರು ಇಲ್ಲಿ ಹತ್ತಿರ. ಹೋಗಿ ನಾವು ಟಿಕೆಟ್ ಮಾಡುವ. ಮ್ಯಾಜಿಕ್ ಫ್ರಮ್ ಬಪ್ಪೆತ್ತು. ಜೈಲರ್ ಮೂವಿಯ ಟಿಕೆಟ್ ತೆಗೆದಾಯಿತು. ಟೋಟಲ್ 2 ಟಿಕೆಟ್ ತೆಗೆದೆ. 320 ರೂಪಾಯಿ ಆಯಿತು. ನನ್ನ ತಮ್ಮನಿಗೆ ಅರ್ಜೆಂಟು, ಇನ್ನು 1 ಗಂಟೆ ಕಾಯಬೇಕು ಜೈಲರ್ ಮೂವಿಗೆ. ನಮ್ಮ ಸೀಟ್ ನಂಬರ್ ಎಷ್ಟು 14-15 ಸ್ಕ್ರೀನ್ 1. ಟಿಕೆಟ್ ಅವನಿಗೆ ನಿನಗೆ ಬೇಕಿತ್ತ ಇಷ್ಟು ಬೇಕಾ ಬರಲಿಕ್ಕೆ? ನಿಕ್ಕೆ ಬೋರ್ಡ್ ಇತ್ತಂಡ ಇದೆ ಬೇಕಾ? ನಾನು 1 ಗಂಟೆ ಬರ ಕೊರ್ತು ಕಾಪೋಂಡು. ಒಂಜಿ ರಡ್ಡು ಪೋರಾಟಲ ಒಂಜಿ ಕೆತ್ತಿ ಗಜಿ ಪುಲ ಎಂಚೇತಂಡಿ ಎನ್ನ ವಯಸ್ಸದ ಎಂತ ಪದ ಟಿಕೆಟ್ ಎತ್ತನು ಅಡ್ಕೊಡ್ಚು ಟಿಕೆಟ್ ಅಡ್ಕೊಡ್ಚು. ಅವ್ ನಾನೊಂಜಿ ಗ್ರೂಪ್ ಶಾಲೆ ಹಿಡಿದು ಕಟ್ಟಿಂಗ್ ಅಂತ ಬರ್ತನೆ. ನಾನು 4 ಗಂಟೆ ಜೈಲರ್ ಮೂವಿ ಆನ್ ಹಾಕೊಂತಲ್ಲ ಸ್ಕ್ರೀನ್ 1 ಒಯ್ಯೋಲ್ಲ. $35 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಮೂವಿ ನೋಡಿ ಬಂದೆವು ನಾನು ಮತ್ತು ನನ್ನ ತಮ್ಮ. ಎಲ್ಲ ಖರ್ಚು ತಮ್ಮನ ಖರ್ಚು. ಹೇಗಿತ್ತಂದರೆ ಮೂವಿ ಸೂಪರ್. ಅದರಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ ವಿನಾಯಕನ್ ಸೂಪರ್ ಆ್ಯಕ್ಟಿಂಗ್ ಮತ್ತು ಎಲ್ಲರೂ ಸೂಪರ್. ಶಿವಣ್ಣನ ಎಂಟ್ರಿ ಸೂಪರ್, ಮತ್ತು ಯಾವ ಲಾಲೆಟನ ಎಂಟ್ರಿ ಸೂಪರ್, ಎಲ್ಲ ಸೂಪರ್. 2 ಗಂಟೆ 3/4 ಓದದ್ದೇ ಗೊತ್ತಾಗಲಿಲ್ಲ. ನಿಕ್ಕಿಂಚೇತೇನ್ರಿ ತುಳ್ಟು ಅಂತ ಕನ್ನಡ ಮಲಯಾಳಡ್ ಅಡ್ಡಿಪೊಲಿ ಸೂಪರ್ ಡೂಪರ್ ಅಂಚನೆ ಎಂಕ್ಲು ಪೋದು ಬತ್ತಾ. ಇದು ಗಂಟೆ ಅಂಡ ಶೋ ಏತಂಟೆ ಮುಗಿನ ಬಂಡ 4 ಕಥ 4 ಅಂದು ಜನ ಮುಗಿತೀನಿ ಶೋ. ಸೂಪರ್ ಎಡ್ಡೆ ಥ್ರಿಲ್ ಆದಿತ್ತು. ಆ್ಯಕ್ಷನ್ ಪ್ಯಾಕ್ ಮನೆಯಲ್ಲಿ ಕ್ಲಾಸಿಕ್ ಆ್ಯಕ್ಷನ್ ಪೂರ ಮಿಕ್ಸ್ ಆದ ಇತ್ತು ಮೂವಿ. ಸೂಪರ್ ಮೂವಿ. 2 ಜನ ಪೂರ ಓದು ಥಿಯೇಟರ್ ತೂಲೆ ಚೇಂಜ್ ಅಂಡದ ಟ್ರ್ಯಾಕ್ ಚೇಂಜ್ ಅಂಡೆ. ಎಲ್ಲರೂ ಹೋಗಿ ಮೂವಿಯನ್ನು ನೋಡಿ ಎಂಜಾಯ್ ಮಾಡಿ. ಸೂಪರ್ ಮೂವಿ. ನಿಮ್ಮ ಒಂದು ತಾರೆ ಕಡಿಪಿದ್ದು ಉಂಟು ಅಲ್ಲಿ. ಸೂಪರ್ ಅದು ಸೂಪರ್. ಆದರೆ ಅಲ್ಲಿವರೆಗೆ ಬೈ. ಈಗ ರಾತ್ರಿ ಸಂಜೆ ಆಯಿತು. ಎಷ್ಟು ಗಂಟೆ 7 ಗಂಟೆ ಆಗ್ತಾ ಬಂತು. ಅಲ್ಲಿವರೆಗೆ ಎಲ್ಲರಿಗೆ ಬೈ. ನಾನು ಮಾತಾಡಿ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು. ಬಚ್ಚಿ ಬಂದದ ನೋಡಿ ಈಗ. ಉಂಟು ಇಂಚಲ್ಲ ನಿನ್ನ ಖರ್ಚದ ನಿನ್ನ ಚೂರು ತೂಪ ಹುಡು. ನಿನಗೆ ಹೇಗಿತ್ತಂತ ನಿನ್ನ ಅಭಿಪ್ರಾಯದಲ್ಲಿ ಹೇಳು. ಸೂಪರ್
ಅಂಚನೆ ವಿಡಿಯೋಶನ್ ಲೈಕ್ ಮಾಡ್ಲಿಕ್ಕೆ ಲೇಟ್ ಅಂಡ್ ನಾನು ಮಂಡ ಇತ್ತೇನೆ 7 ಗಂಟೆ ಆವತ್ತು ನಾನು ಚೂರು ನರ್ತೊಂದು ಹೋಗೋಡು ಎಂಕ್ಲವರೆಗೂ ಬಸ್ ಇತ್ತ ನಾನು ಇಜ್ಜಿ ಬಸ್ ನಾನು ಪೂರ ಬಾಯ್ ಬೈ ಎಲ್ಲರಿಗೆ ಬಾಯ್ ಬೈ ಹೇಳುತ್ತಾ ನಾಳೆ ನೋಡುವ ಗೈಸ್ ಬೈ ಬೈ.